ಪುತ್ತೂರ ಒಡೆಯ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರನ ಜಾತ್ರಾ ವೈಭವದ ದೃಶ್ಯಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ವಿಜೃಂಭಣೆಯ ಬ್ರಹ್ಮರಥೋತ್ಸವ ನೆರವೇರಿದೆ. ಐತಿಹಾಸಿಕವಾದ ಪುತ್ತೂರು ಬೇಡಿ ಕೂಡ ಸಂಪನ್ನಗೊಂಡಿದೆ. ಜಾತ್ರೆ ಅಂತ ಹೇಳಿದರೆ ಅದು ಅಲ್ಲಿ ಅನ್ನ ಸಂತರ್ಪಣೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದು. ಯಾವುದೇ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆಗೆ ತನ್ನದೇ ಆದ ಒಂದು ವಿಶೇಷತೆ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಅಂತೆಯೇ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಜಾತ್ರೆಯ ಅವಧಿಯಲ್ಲಿ ಕೂಡ ಸಾವಿರಾರು ಮಂದಿ ಭಕ್ತರು ಬಂದು ಈ ಒಂದು ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಅನ್ನ ಸಂತರ್ಪಣೆಯನ್ನು ಕೂಡ ಸ್ವೀಕರಿಸಿ ಆ ದೇವರ ಪ್ರಸಾದ ಎನ್ನುವಂತಹ ಒಂದು ಧನ್ಯತಾ ಭಾವದಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳು ಬರ್ತಾರೆ ಅಂತ ಆದರೆ ಅದರ ಹಿಂದಿನ ಒಂದು ಶ್ರಮ ಅಥವಾ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಕೂಡ ದೊಡ್ಡ ಮಟ್ಟದಲ್ಲೇ ಮಾಡಬೇಕಾಗತ್ತೆ. ಆದರೆ ಇವರು ಹೆಚ್ಚಿನ ಸಂದರ್ಭದಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬರುವುದಿಲ್ಲ. ಯಾಕಂದರೆ ತೆರೆಯ ಹಿನ್ನೆಲೆಯಲ್ಲೇ ಇದ್ದುಕೊಂಡು ಈ ಒಂದು ದೊಡ್ಡ ಮಟ್ಟದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಆ ಒಂದು ತಂಡ ಏನು, ಅವರ ಒಂದು ಕೆಲಸ ಹೇಗಿರುತ್ತೆ, ಸ್ವಯಂ ಸೇವಕರ ಭಾಗವಹಿಸುವಿಕೆ ಹೇಗಿರುತ್ತೆ, ಈ ಅಷ್ಟೂ ಬಂದ ಭಕ್ತಾದಿಗಳಿಗೆ ಒಬ್ಬರನ್ನು ಕೂಡ ಹಿಂದಕ್ಕೆ ಕಳುಹಿಸದಂತೆ ಎಲ್ಲರಿಗೂ ಯಾವ ರೀತಿಯ ಒಂದು ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ, ಇದೆಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಬೇಕು. ಈಗ ನಾವು ಇರುವಂಥ ಈ ಒಂದು ಪ್ರದೇಶ ಏನಿದೆ, ಇದು ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಪಾಕಶಾಲೆ ಅನ್ನುವಂಥದ್ದನ್ನು ಹೇಳಬಹುದು. ಜಾತ್ರೆಯ ಎಲ್ಲ ದಿನಗಳಲ್ಲೂ ಕೂಡ ಇಲ್ಲಿ ನಿರಂತರವಾಗಿ ಅಡುಗೆ ತಯಾರಿಯ ಕೆಲಸ ಆಗ್ತಾ ಇರುತ್ತೆ. ಆ ಬದಿಯಲ್ಲಿ ನಾವು ಗಮನಿಸಿದರೆ ಕೊಪ್ಪರಿಗೆ, ಮುಖ್ಯವಾಗಿ ಆ ಕೊಪ್ಪರಿಗೆಗೆ ಈ ಒಂದು ಅನ್ನ ಸಂತರ್ಪಣೆಯ ತಯಾರಿಯಲ್ಲಿ ಪ್ರಮುಖವಾದ ಪಾತ್ರ ಇದೆ, ಅದರದ್ದೇ ಆದ ಗೌರವವಿದೆ. ಇದರಲ್ಲಿ ಅನ್ನವನ್ನು ಬೇಯಿಸುವಂತಹ ಒಂದು ಕೆಲಸ, ದೊಡ್ಡ ಕೊಪ್ಪರಿಗೆಯಲ್ಲಿ ಅನ್ನವನ್ನು ಬೇಯಿಸುವಂತಹ ಕೆಲಸ ಆಗ್ತಾ ಇದೆ. ನಿರಂತರವಾಗಿ ಇಲ್ಲಿ ಅನ್ನವನ್ನು ಬೇಯಿಸಿ ಆ ಮೂಲಕ ಸಂತರ್ಪಣೆಗೆ ಬೇಕಾದಂಥ ವ್ಯವಸ್ಥೆಗಳು, ಜೊತೆಗೆ ಬಾಣಸಿಗರು ಆ ಒಂದು ಕೊಪ್ಪರಿಗೆಯನ್ನು ನಿರಂತರವಾಗಿ ಅದರಲ್ಲಿ ಅನ್ನವನ್ನು ಬೇಯಿಸುವಂಥ ಕೆಲಸದಲ್ಲಿ ನಿರತರಾಗಿರುವಂಥದ್ದು. ಒಂದು ಕಡೆಯಿಂದ ಬಿಸಿಲಿನ ಬೇಗೆ, ಅದರ ಜೊತೆಗೆ ಈ ಒಂದು ಬೆಂಕಿಯ ತೀವ್ರತೆ, ದೊಡ್ಡ ಮಟ್ಟದ ಒಲೆ, ಅದರ ನಡುವೆ ಆ ಒಂದು ಕೆಲಸವನ್ನು ನಿರಂತರವಾಗಿ ನಿರ್ವಹಿಸುವುದು ಎಷ್ಟು ಸವಾಲು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಕೆಲಸ. ಆದರೆ ಮಹಾಲಿಂಗೇಶ್ವರನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಸಂತರ್ಪಣೆಗೆ ತೊಂದರೆಯಾಗಬಾರದು ಅನ್ನುವಂಥ ನೆಲೆಯಲ್ಲಿ ಆ ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರ ಜೊತೆಗೆ ವಿವಿಧ ಬಗೆಯ ಭೋಜನಕ್ಕೆ ಬೇಕಾದಂಥ ಇನ್ನಿತರ ಪಾಯಸ ಇರ್ಬೋದು, ಸಾಂಬಾರು ಇರ್ಬೋದು, ಸಾರು ಇರ್ಬೋದು, ಎಲ್ಲವೂ ಕೂಡ ತಯಾರಾಗ್ತಾ ಇದೆ. ಅದರ ಜೊತೆಗೆ ಸಂತರ್ಪಣೆಗೆ ಮುಖ್ಯವಾಗಿ ಬೇಕಾದಂತಹ ಅನ್ನದ ಪಲ್ಲ ಏನಿದೆ ಅದನ್ನು ನಾವು ಗಮನಿಸ್ತಾ ಇದ್ದೇವೆ. ನಿರಂತರವಾಗಿ ಇಲ್ಲಿ ಅನ್ನವನ್ನು ಬೇರೆ ಬೇರೆ ಸಣ್ಣ ಸಣ್ಣ ಪಾತ್ರೆಗಳಿಗೆ ಹಾಕಿ ಅದನ್ನು ಸಂತರ್ಪಣೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳಾಗುತ್ತೆ. ಪಲ್ಲದಲ್ಲಿ ಅನ್ನದ ಪ್ರಮಾಣ ಕಡಿಮೆಯಾಗ್ತಾ ಬರ್ತಾ ಇದ್ದ ಹಾಗೆ ಆ ಕಡೆಯಿಂದ ಮತ್ತೆ ಆ ಒಂದು ಪಲ್ಲವನ್ನು ತುಂಬಿಸುವಂಥ ಒಂದು ವಿಚಾರ ನಡೆಯುತ್ತೆ. ಜೊತೆಗೆ ಈ ಪಲ್ಲಕ್ಕೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ನಾವು ನೋಡ್ತೇವೆ. ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ 3 ದಿನ ವಿಶೇಷವಾಗಿ ಪಲ್ಲ ಪೂಜೆ ಕೂಡ ನಡೆಯುತ್ತೆ. ಆ ಬಳಿಕ ಪಲ್ಲ ಪೂಜೆ ನಡೆದ ಬಳಿಕವೇ ಅನ್ನ ಸಂತರ್ಪಣೆ ಚಾಲನೆಯನ್ನು ಪಡೆದುಕೊಳ್ಳುತ್ತೆ. ನಾವು ಅಲ್ಲಿ ಗಮನಿಸ್ಬೋದು, ಮಹಾಲಿಂಗೇಶ್ವರ ದೇವರ ಫೋಟೋವನ್ನು ಇರಿಸಲಾಗಿದೆ. ಎದುರು ಸ್ವಸ್ತಿಕ ಅಂತ ನಾವೇನು ಕರಿತೇವೆ ಸ್ಥಳೀಯ ಭಾಷೆಯಲ್ಲಿ, ಅದನ್ನು ಕೂಡ ಇರಿಸಲಾಗಿದೆ. ಸೊ ಇಲ್ಲಿ ಮಹಾಲಿಂಗೇಶ್ವರನಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಿದ ಬಳಿಕ, ಪ್ರಾರ್ಥನೆಯನ್ನು ಸಲ್ಲಿಸಿದ ಬಳಿಕವೇ ಈ ಒಂದು ಅಡುಗೆ ತಯಾರಿಯಂತಹ ಪ್ರಕ್ರಿಯೆ ಏನಿದೆ ಅದು ಚಾಲನೆಯನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು. ಮುಖ್ಯವಾಗಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಇದರ ಒಂದು ನಿರ್ವಹಣೆಯ ಅಥವಾ ಇದರ ಒಂದು ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂತಹ ರವೀಂದ್ರನಾಥ ರೈ ಬಳ್ಳಮಜಲು ಜೊತೆಗೆ ರಾಮಚಂದ್ರ ಕಾಮತ್ ಅವರು ಇದರ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸವನ್ನು ಇಲ್ಲಿ ನೋಡಿಕೊಳ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳು ಸರಿಯಾಗಿರುವ ರೀತಿಯಲ್ಲಿ ವ್ಯವಸ್ಥೆಗಳಾಗ್ತಾ ಇದೆ. ಇಲ್ಲಿ ಗಮನಿಸಬಹುದು, ಈ ಒಂದು ಅಡುಗೆ ಮಾಡುವಂತಹ ಬಾಣಸಿಗರ ತಂಡ ಏನಿದೆ ಅದರ ಒಂದು ನೇತೃತ್ವವನ್ನು ವಹಿಸಿರುವಂತಹ ಹಿರಿಯ ಬಾಣಸಿಗ ಅಂತ ಹೇಳ್ಬೋದು. ಆ ತಂಡದ ಪ್ರಮುಖರಾಗಿರುವಂತಹ ಹರೀಶ್ ಭಟ್ ಅವರಿದ್ದಾರೆ. ಎಲ್ಲ ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಅವರ ಜೊತೆಗೆ ಮಾತಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ. ಬಹುಶಃ ದೊಡ್ಡ ಮಟ್ಟದ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಬಂದಂಥ ಅಷ್ಟೋ ಜನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವಂಥ ದೊಡ್ಡ ಜವಾಬ್ದಾರಿ ತಮ್ಮ ಒಂದು ತಂಡದ ಮೇಲಿದೆ. ಏನು ಹೇಳ್ತೀರಿ? ದೊಡ್ಡ ಜವಾಬ್ದಾರಿಯೇ. ಮತ್ತು ಪುತ್ತೂರು ಮಹಾಲಿಂಗೇಶ್ವರದ್ದು ಯಾವುದೇ ಸೇವೆ ಮಾಡೋದಿದ್ದರೂ ಅದು ಇಡೀ ಪುತ್ತೂರು ಸೀಮೆಯವರು ಸೇರಿ ಮಾಡುವಂಥದ್ದು. ಆದ ಕಾರಣ ತುಂಬ ಯಾವುದು ಟೆನ್ಷನ್ ಇದೆಲ್ಲ ಯಾವುದು ಆಗೋದಿಲ್ಲ, ಎಲ್ಲ ನಡೆಸ್ತಾರೆ. ದೇವರು ಸಹಕಾರ ಉಂಟು ಎಲ್ಲರದ್ದು. ಹೌದು. ಎಷ್ಟು ಜನ ತಂಡದಲ್ಲಿದ್ದೀರಿ? ನಿಮ್ಮ ಬಾಣಸಿಗರ ತಂಡದಲ್ಲಿ ಎಷ್ಟು ಜನ ಇದ್ದೀರಿ? ಯಾವೆಲ್ಲ ಕೆಲಸವನ್ನು ಯಾವ್ಯಾವ ಸಮುದ್ರದಲ್ಲಿ ಮಾಡ್ತೀರಿ ಅಂತ? ಇಲ್ಲಿ ಒಂದು 30 ಜನ ನಾವು ಬಾಣಸಿಗರಿದ್ದೇವೆ.
ಇಲ್ಲಿ ಪ್ರಸಾದ ಲಾಡು ಆಗ್ತಾ ಇರ್ತದೆ ದಿವಸ. ಮತ್ತು ತಂತ್ರವರ್ಗ ವೈದಿಕರಿಗೆ ಒಂದು ಬೇರೆ ವ್ಯವಸ್ಥೆಯಲ್ಲಿ ಇನ್ನೊಂದು ಪಾಕಶಾಲೆ ನಡೀತಾ ಇರ್ತದೆ. ಇಲ್ಲಿ ಸಾರ್ವಜನಿಕರಿಗೆ ಈ ಪ್ಲೇಸಿನಲ್ಲಿ ನಾವು ದಿನನಿತ್ಯ ಬೆಳಗಿನ ಉಪಹಾರ, ಮಧ್ಯಾಹ್ನ ಭೋಜನ, ಸಾಯಂಕಾಲ ಉಪಹಾರ, ರಾತ್ರಿಯ ಭೋಜನ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದಲ್ಲಿ ಅನ್ನಪ್ರಸಾದ ಸ್ವೀಕಾರ ಮಾಡೋದು ಅಂತ ಹೇಳಿದರೆ ಅದು ಮಹಾಲಿಂಗೇಶ್ವರನ ಪ್ರಸಾದವನ್ನೇ ಸ್ವೀಕಾರ ಮಾಡಿದಂಥ ಒಂದು ಭಾವನೆ ಭಕ್ತರದ್ದು. ಸೊ ಅದನ್ನು ತಯಾರಿಸುವಂಥ ದೊಡ್ಡ ಹೊಣೆ ತಮ್ಮದು. ಸೊ ಈ ಒಂದು ಕೆಲಸದಲ್ಲಿ ತಮಗಿರುವ ತೃಪ್ತಿಯ ಬಗ್ಗೆ? ಅಯ್ಯೋ, ನಮ್ಮ ಜೀವನವೇ ಸಾರ್ಥಕ ಆಗಿದೆ. 2013ರಲ್ಲಿ ನಡೆದಂಥ ಬ್ರಹ್ಮಕಲಶೋತ್ಸವದಲ್ಲೇ ಏನಾದರೂ ಹೇಳ್ತೇವೆ ನಾವು, ಒಂದು ಗುರಿ ಸಾಧಿಸು ಅಂತ ಹೇಳ್ತೇವಲ್ಲ, ಅಲ್ಲಿ ನಮ್ಮ ಗುರಿ ಸಾಧಿಸಿ ಆಗಿದೆ. ಎಲ್ಲ ಮಹಾಲಿಂಗೇಶ್ವರ ದೇವರು ನಡೆಸಿದ್ದಾರೆ. ಅದರ ಕಾರಣ ತೃಪ್ತಿ ಇದೆ ಈ ಕೆಲಸದಲ್ಲಿ. ಸೊ ಅಡುಗೆಯನ್ನು ಮಾಡುವಂಥ ಸಂದರ್ಭದಲ್ಲಿ, ಈ ಜಾತ್ರೆಯ ಸಂದರ್ಭದಲ್ಲಿ ಯಾವ ಹೊತ್ತಿಗೆ ಎಷ್ಟು ಜನ ಸೇರ್ತಾರೆ ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಬೇಕಾದಂದರೆ ಬಂದ ಯಾರನ್ನು ಕೂಡ ವಾಪಸ್ ಕಳಿಸುವಂಥದ್ದು ಇಲ್ಲವೇ ಇಲ್ಲ. ಸೊ ಅದಕ್ಕೆ ಹೇಗೆ ವ್ಯವಸ್ಥೆಯನ್ನು ಮಾಡಿಕೊಳ್ತೀರಿ ಅಂತ? ಇಲ್ಲ, ಅದು ಮನಸ್ಸಿಗೆ ಏನೋ ಒಂದು ಗೋಚರ ಆಗ್ತದೆ, ಇವತ್ತೊಂದಿಷ್ಟು ಮಾಡೋದು ಅಂತೇಳಿ. ಪಾತ್ರಗಳನ್ನು ನಾವು ನೋಡಿಕೊಂಡು ಹೊಂದಿಸಿಕೊಂಡು ಮಾಡ್ತಾ ಹೋಗ್ತೇವೆ. ಮತ್ತು ಮಧ್ಯಾಹ್ನದ ಹೊತ್ತಿಗೆ ತುಂಬ ಜನ ಸೇರಿದರೆ ಆ ವ್ಯವಸ್ಥೆಗಳಲ್ಲಿ ಆಗ್ತದೆ. ಹೌದು, ಯಾರಿಗೂ ಇಲ್ಲ ಅಂತ ಆಗೋದಿಲ್ಲ. ಸೊ ಅದನ್ನು ಬಹಳ ಅಚ್ಚುಕಟ್ಟಾಗಿ ಅಷ್ಟೇ ಜತನದಿಂದ ಮಾಡಿಕೊಂಡು ಬರ್ತಾ ಇದ್ದೀರಿ. ತಮ್ಮ ಸೇವೆ ಇದೇ ರೀತಿ ನಿರಂತರವಾಗಿ ನಡೀಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ ಕೂಡ. ಅದೇ ರೀತಿ ಈಗ ಮತ್ತೊಬ್ಬರು ಇದ್ದಾರೆ. ಬಹುಶಃ ಈ ಭೋಜನಕ್ಕೆ ಸಂಬಂಧಪಟ್ಟ ಹಾಗೆ, ಅನ್ನ ಸಂತರ್ಪಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವ್ಯವಸ್ಥೆಗಳ ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾ ಇರುವಂತಹ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಕೂಡ ಹೌದು. ರಾಮಚಂದ್ರ ಕಾಮತ್ ಅವರು ಇದ್ದಾರೆ. ಅವರ ಜೊತೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಬಹುಶಃ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಥವಾ ಇಷ್ಟೊಂದು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇರುವಂಥ ಭಕ್ತ ಸಮೂಹ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಸಂತರ್ಪಣೆ ಬೇಕಾದ್ದು ಅದನ್ನು ನಿರ್ವಹಿಸೋದು ದೊಡ್ಡ ಜವಾಬ್ದಾರಿ. ಸೊ ತಮ್ಮ ಒಂದು ತಂಡದ ಒಟ್ಟು ಕೆಲಸದ ಬಗ್ಗೆ ಹೇಳೋದಿದ್ರೆ? ಮುಖ್ಯವಾಗಿ ಇಲ್ಲಿ ಬೆನ್ನೆಲುಬಾಗಿರುವವರು ಒಂದು ಅಡುಗೆ ತಯಾರಿಸುವವರು, ಮತ್ತೊಂದು ಸ್ವಯಂ ಸೇವಕರು. ಅಡುಗೆ ತಯಾರು ಅರಿಶಿಣ ನಾವು ಯಾವ ಟೈಮ್ನಲ್ಲಿ ಏನು ನಮಗೆ ಬೇಕು ಅಂತ ಹೇಳಿದರೆ ಅದನ್ನು ಕೂಡಲೇ ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ಅವರು ತಗೊಂಡಿದ್ದರಿಂದ ನಾವು ಧೈರ್ಯವಾಗಿ ಎಷ್ಟು ಜನ ಬಂದರೂ ಅದನ್ನು ಸುಧಾರಿಸುವಂಥ ಒಂದು ನಮಗೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ಮುಖ್ಯವಾಗಿ ನಾವು ನೋಡಿದ್ದು ಮಹಾಲಿಂಗೇಶ್ವರನ ಆಶೀರ್ವಾದ ನಮ್ಮ ಮೇಲೆ. ನಾವು ಯಾವುದೇ ಟೈಮ್ನಲ್ಲಿ ಯಾರಿಗೂ ನಾವು ಇಷ್ಟರವರೆಗೆ 10 ದಿವಸದಿಂದ ಏನು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ, ಯಾರಿಗೂ ಇಲ್ಲ ಅಂತ ಆಗಲಿಲ್ಲ. ಸಂತೃಪ್ತಿಯಿಂದ ಜನ ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಎರಡನೇದು, ನಮ್ಮ ಜೊತೆ ಇರುವವರು ವಾಲಂಟಿಯರ್ಸ್, ಮುಖ್ಯವಾಗಿ ಅದರಲ್ಲಿ ಭಾಗನಿರ್ವಹಣೆ ಮಾಡುವವರು ನಿತ್ಯ ಕರಸೇವಕರು. ಅವರು ಅದಕ್ಕೆ ಟೈಮಿಂಗ್ಸ್ ಇಲ್ಲ ಅವರಿಗೆ. ಬೆಳಿಗ್ಗೆ ಕೆಲವರು ಯಾವ ಕೆಲಸಗಳನ್ನು ರಜೆ ಹಾಕಿಕೊಂಡು ಅವರು ನಿತ್ಯ ನಮ್ಮ ಜೊತೆ ಇದ್ದುಕೊಂಡು ಇಲ್ಲಿ ಎಲ್ಲ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಬೆಳಗ್ಗೆಯಿಂದ 10 ಗಂಟೆಗೆ ಬಂದವರು ಅವರು ಎಲ್ಲ ಜನರಿಗೆ ಬಡಿಸಿ ಏನೆಲ್ಲ ಕೊರತೆಗಳನ್ನು ಆಚೆ ಈಚೆ ಸುಧಾರಿಸ್ಕೊಂಡು ಹೋಗಿ ನಮ್ಮ ಜೊತೆ ಸೇರಿ ಯಾವುದೇ ಇಲ್ಲಿಯ ತೊಂದರೆಗಳಾಗಲಿಲ್ಲ ಅಂತ ಯಾರಿಗೆ ಕೊಡದ ಹಾಗೆ ನಿರ್ವಹಿಸ್ಕೊಂಡು ಬರ್ತಾರೆ. ಮತ್ತೆ ನಿತ್ಯ ಕರಸೇವಕರೊಟ್ಟಿಗೆ ನಮಗೆ ಸ್ವಯಂ ಸೇವಕರಾಗಿ ಸುಮಾರು 50ಕ್ಕೂ ಮಿಕ್ಕಿದ ಅದರಲ್ಲಿ ಭಜನಾ ತಂಡಗಳಿರ್ಬೋದು, ವಿವಿಧ ಸಂಘಟನೆಗಳಿರ್ಬೋದು, ಹವ್ಯಕ ಸಮಾಜ ಇರ್ಬೋದು, ಶಿವಳ್ಳಿ ಸಮಾಜ ಇರ್ಬೋದು, ಬಿಲ್ಡಿಂಗ್ ಅಸೋಸಿಯೇಷನ್ನ ಮೆಂಬರ್ಸ್ಗಳಿರ್ಬೋದು, ಪತಂಜಲಿ ಯೋಗ ಶಿಕ್ಷಣ ಶಿಬಿರಗಳಿರ್ಬೋದು, ಮತ್ತು ಕೆಲವೊಂದು ಹೆಸರು ನಾನು ಬಿಟ್ಟಿರ್ಬೋದು. ಆದರೂ ಯಾರೆಲ್ಲ ಸುಮಾರು 1,500ಕ್ಕೂ ಮಿಕ್ಕಿ ವಾಲಂಟಿಯರ್ಸ್ ಡೈಲಿ ನಮಗೆ ಸುಮಾರು 150ರಷ್ಟು ವಾಲಂಟಿಯರ್ಸ್ ನಮ್ಮ ಜೊತೆ ಸೇರ್ತಾರೆ. ಆ ವಾಲಂಟಿಯರ್ಸ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈಗ ನಮ್ಮ ಜೊತೆ ಶ್ರೀಯುತ ಗಿರೀಶ್ ಅವರಿದ್ದಾರೆ. ಅವರು ಸಂಪೂರ್ಣ ವಾಲಂಟಿಯರ್ನ ಜವಾಬ್ದಾರಿ ತಗೊಂಡು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಸೊ ಎಲ್ಲರನ್ನ ಹೊಂದಾಣಿಕೆ ಮಾಡಿಸಿಕೊಂಡು ಅಥವಾ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥದ್ದು ಬಹಳ ಕೆಲವೊಂದು ಕಡೆ ದೊಡ್ಡ ಸವಾಲಾಗುತ್ತೆ. ಬಹುಶಃ ಇಲ್ಲಿ ನಿಮಗೆ ಅಂತಹ ಸವಾಲುಗಳಿಲ್ಲ. ಆ ಒಂದು ಸಹಯೋಗದ ಬಗ್ಗೆ ಹೇಳೋದಿದ್ರೆ? ಸಹಯೋಗ, ಯಾಕಂದರೆ ನಾವು ನಿತ್ಯ ಸೇರುವಂಥ ಸ್ವಯಂ ಸೇವಕರು ನಮ್ಮ ಜೊತೆ ಇದ್ದಾರೆ. ಅವರು ಹೇಳ್ತಾರೆ, ಧೈರ್ಯ ಕೊಡ್ತಾರೆ, ನಮಗೆ ಏನೂ ತೊಂದರೆ ಇಲ್ಲ ಸರ್, ನೀವು ಮುಂದುವರಿಸಿ. ಮತ್ತು ಅವರು ಜಾಗ ಬಿಟ್ಟು ಕದಲೋದಿಲ್ಲ. ಯಾಕಂದರೆ ಕೆಲವು ವಾಲಂಟಿಯರ್ಸ್ ಬರ್ತಾರೆ, ಈಗ ಅವ್ರಿಗೆ ಟಯರ್ಡ್ ಆದ ಕೂಡಲೇ ಅವರು ಎಲ್ಲ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಆದರೆ ಈ ಕೆಲವು ಈ ನಿತ್ಯ ಬರುವಂಥ ಸ್ವಯಂ ಸೇವಕರು ಅವರು ಇಲ್ಲೇ ಅವರು ಊಟ ಮಾಡೋದು ಸಹ ನಮ್ಮ ಜೊತೆ 4-4:15 ಗಂಟೆಗೆ ಊಟ ಮಾಡ್ಕೊಂಡು ಮತ್ತೆ ಎಲ್ಲ ಆಯಿತು ಅಂತ ಹೇಳುವಾಗ ಅವರು ಹೋಗುವಂಥ ವ್ಯವಸ್ಥೆ. ಈ ಜಾತ್ರೆ ಅನ್ನುವಂಥದ್ದು ಹಲವು ವಿಭಾಗದವರ ಸೇವೆಯನ್ನು ಒಳಗೊಂಡಿರುವಂಥದ್ದು. ಕೆಲವು ವಿಭಾಗದವರ ಸೇವೆ ನಮಗೆ ಹೊರಗೆ ಕಾಣಿಸುತ್ತೆ, ಎಲ್ಲರೂ ನೋಡ್ತಾರೆ. ಆದರೆ ಬಹುಶಃ ಇದು ಕಾಣಿಸದ ಒಂದು ವಿಭಾಗ ಅಂತ ಹೇಳ್ಬೋದು. ಇದರ ಇಲ್ಲಿ ಮುಖ್ಯವಾಗಿ ಹೇಳೋದಾದರೆ ಹೊರೆ ಕಾಣಿಕೆಯಲ್ಲಿ ತುಂಬ ತರಕಾರಿ ಬಂದಿದೆ. ಆ ತರಕಾರಿ ಕೊಟ್ಟವರಿಗೆ ಸಹ ಅವರ ಭಾವನೆಗಳಿದೆ, ಇದು ದೇವರಿಗೆ ಸಮರ್ಪಣೆ ಆಗಬೇಕು, ಅನ್ನ ಸಂತರ್ಪಣೆಗೆ ಉಪಯೋಗ ಆಗಬೇಕಂತ. ಆ ತರಕಾರಿಯನ್ನು ಕೂಡ ಇಲ್ಲಿ ಹಾಳಾಗದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ. ಎರಡನೇದು, ಇದಕ್ಕೆ ಬೇಕಾದಂಥ ತರಕಾರಿ ಹಚ್ಚುವಂಥ ಕೆಲಸ. ಅದು ಸುಮಾರು 6 ಗಂಟೆಯಿಂದ ಪ್ರಾರಂಭವಾಗಿ 11 ಗಂಟೆವರೆಗೆ ಇರ್ತಾರೆ. ಸುಮಾರು 70 ವರ್ಷದ ಪ್ರಾಯದ ವಾಲಂಟಿಯರ್ಸ್ ಕೂಡ ನಿತ್ಯ ಬಂದು ಸಹಕಾರ ಮಾಡಿದವರಿದ್ದಾರೆ.
ಮತ್ತು ತದನಂತರ ನಮ್ಮ ಜವಾಬ್ದಾರಿ ಸ್ಟಾರ್ಟ್ ಆಗ್ತದೆ. ಯಾವಾಗ 10 ಗಂಟೆಗೆ ಈ ಕೆಲಸಗಳು ಪ್ರಾರಂಭವಾಗಿ ಅದನ್ನು ಅಲ್ಲಿಗೆ ಕೌಂಟರ್ಗಳಿಗೆ ಮುಟ್ಟಿಸುವಂಥದ್ದು, ಮತ್ತು ಅಲ್ಲಿಂದ ಪುನಃ ಕೌಂಟರ್ಗಳಿಂದ ಹಾಳಾಗದ ಐಟಮ್ಗಳನ್ನು ಇಲ್ಲಿ ತರುವಂಥದ್ದು, ಮತ್ತು ಇಲ್ಲಿ ನಿರಂತರ ಅಡಿಗೆಗೆ ಏನು ಪದಾರ್ಥಗಳು ಖಾಲಿ ಆಗಿದೆ ಇಲ್ಲ ಅದನ್ನು ಮಾಡಿಸುವಂಥ ಜವಾಬ್ದಾರಿಯಲ್ಲಿ ನಾವು ಸಂಪೂರ್ಣ ತೊಡಗಿಸಿಕೊಂಡಿದ್ದೇವೆ. ಬಹುಶಃ ಈ ಒಂದು ಜವಾಬ್ದಾರಿ ನಿರ್ವಹಣೆಯಲ್ಲಿ ತಮಗೆಲ್ಲಿಗೂ ಕಷ್ಟ ಅಂತ ಯಾರಿಗೂ ಅನಿಸಿಲ್ಲ, ಎಲ್ಲವೂ ಸಾಂಗವಾಗಿ ನೆರವೇರ್ತಾ ಇದೆ. ಇಲ್ಲಿ ನಮ್ಮದು ಪಾತ್ರ ಏನಿಲ್ಲ, ಮುಖ್ಯವಾಗಿ ನಮ್ಮ ಬೆನ್ನೆಲುಬಾಗಿ ನಿರುವಂಥ ಸ್ವಯಂ ಸೇವಕರು ಮತ್ತು ಆ ಮಹಾಲಿಂಗೇಶ್ವರನ ಆಶೀರ್ವಾದ ಅವೆಲ್ಲ ನೋಡ್ಕೊಳ್ತಾ ಇದ್ದೇನೆ. ಅವಾಗಿರುವಾಗ ನಮಗೆ ಹೆದರಿಕೆ ಇಲ್ಲ, ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಧನ್ಯವಾದಗಳು. ಬಹುಶಃ ಇಂಥ ಒಂದು ಸೇವೆ ನಿರಂತರವಾಗಿ ತಮ್ಮ ಮೂಲಕ ನಡೀತಾ ಇರಲಿ, ಸ್ವಯಂ ಸೇವಕರ ಸಹಭಾಗಿತ್ವ ಇರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಈಗ ಸ್ವಯಂ ಸೇವಕರ ಸೇವೆಯ ಬಗ್ಗೆ ಮಾತನಾಡ್ತಾರೆ. ನಮಸ್ತೆ. ನಮಸ್ತೆ ಸರ್. ಸ್ವಯಂ ಸೇವಕರ ಒಂದು ಪಾತ್ರದ ಬಗ್ಗೆ ಅಥವಾ ಅವರ ಒಂದು ಕೊಡುಗೆ ಈ ಒಂದು ಸೇವೆ ಇಲ್ಲ, ನಮ್ಮಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ ನಿತ್ಯ ಕಾರ್ಯಸೇವಕರ ತಂಡ ಇದೆ. ಆ ತಂಡದಲ್ಲಿ ನಮ್ಮ ತಂಡದ ಸದಸ್ಯರನ್ನು ಬೇರೆ ಬೇರೆ ಕಡೆ ನಾವು ಡಿಪ್ಲಾಯ್ ಮಾಡಿದ್ದೇವೆ. ಅಂದರೆ ಅವರವರಿಗೆ ಉಸ್ತುವಾರಿ ಕೊಟ್ಟು ಇದರಲ್ಲಿ ನಾವು ಕೆಲಸಗಳನ್ನು ಮಾಡ್ತೇವೆ. ಬಂದ ಸ್ವಯಂ ಸೇವಕರ ಅವರ ಅಂಡರ್ನಲ್ಲಿ ಅವರ ಉಸ್ತುವಾರಿಯನ್ನು ಉಳಿದ ಕೆಲಸವನ್ನು ಸರಾಗವಾಗಿ ಮಾಡಲಿಕ್ಕೆ ಕ್ಲೀನಾಗಿ ಆಗ್ತದೆ ಅಂತ ಅನುವು ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ. ಅಂದರೆ ಅವರ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ನಮಗೆ ಈಸಿ ಆಗ್ತದೆ. ಆ ರೀತಿಯಲ್ಲಿ ನಾವು ಅದನ್ನೊಂದು ತಂಡಗಳನ್ನು ರಚನೆ ಮಾಡಿ ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರಿಗೂ ಕೂಡ ತೃಪ್ತಿ ಇದೆ, ನಾವು ಮಹಾಲಿಂಗೇಶ್ವರನ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಅನ್ನುವಂಥ ಒಂದು ಭಾವನೆ ಅವರಲ್ಲಿದೆ, ಅದರಿಂದ ಕೆಲಸ ಮಾಡ್ತಾರೆ. ಅದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಭಕ್ತಾದಿಗಳು ಊಟದ ವ್ಯವಸ್ಥೆ ಊಟ ಮಾಡಿ ಹೋಗುವಾಗ ಇವತ್ತಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತ ಹೇಳುವಂಥ ಮಾತಿದೆಯಲ್ಲ, ಅದು ಸಾಕಾಗ್ತದೆ. ಯಾಕೆಂದರೆ ಅದು ಒಂದು ನಾವು ಆ ದೇವರಿಗೆ ನಮ್ಮ ಕೈಯಿಂದ ಒಂದು ಸಣ್ಣ ಒಂದು ಕಿಂಚಿತ್ತು ಸೇವೆ ಅಂತೇಳಿ ನಾವು ಹೇಳ್ಬೋದು. ಮತ್ತು ಮಹಾಲಿಂಗೇಶ್ವರನ ಅನುಗ್ರಹ, ಜನರ ಒಂದು ಪ್ರೀತಿ, ತೃಪ್ತಿ ಇದೆ. ಈ ಒಂದು ಸೇವೆ ಖಂಡಿತ ತೃಪ್ತಿ ಇದೆ. ಧನ್ಯವಾದಗಳು. ತಮ್ಮ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ, ಎಲ್ಲರಿಗೂ ಕೂಡ ಆ ಸೇವೆಯಲ್ಲಿ ಪಾಲ್ಗೊಳ್ಳುವಂಥ ಭಾಗ್ಯ ಬರಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಧನ್ಯವಾದಗಳು. ಇದು ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಿರುವವರು ಅಥವಾ ಈ ಒಂದು ಸ್ವಯಂ ಸೇವಕರ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವವರು, ಮೇಲುಸ್ತುವಾರಿಯನ್ನು ವಹಿಸಿರುವವರು ಅಂತ ಹೇಳ್ತಾ ಇರುವಂಥ ಮಾತು. ಆ ಕಡೆ ನೋಡಿದರೆ ನಾವು ಬಹುಶಃ ಈಗಾಗಲೇ ಹೇಳಿದರು ಸ್ವಯಂ ಸೇವಕರ ಪಾತ್ರ ಅನ್ನುವಂಥದ್ದು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಮಹಿಳೆಯರು ತರಕಾರಿಯನ್ನು ಕತ್ತರಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಮಾಹಿತಿಯನ್ನು ಕೊಡ್ತಾ ಹೇಳಿದರು, ಇವರು ಬಹಳ ಸಂಭ್ರಮ ಸಡಗರದಿಂದ ಸೇವೆಯಲ್ಲಿ ಪಾಲ್ಗೊಳ್ತೇವೆ ಅನ್ನುವಂಥ ಒಂದು ಭಾವನೆಯಲ್ಲಿ ಇಲ್ಲಿ ಬಂದು ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನುವಂಥದ್ದು. ಸಂಜೆ ಆರಂಭಗೊಂಡಂತಹ ಸೇವೆ ರಾತ್ರಿ 11 ಗಂಟೆಯವರೆಗೂ ಕೂಡ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳಿದರು. ಸೊ ಎಲ್ಲರೂ ಕೂಡ ಆ ಒಂದು ಸೇವಾ ಭಾವದಲ್ಲಿ ಬಂದು ಈ ಒಂದು ತರಕಾರಿ ಕತ್ತರಿಸುವ ಮೂಲಕ ಮಹಾಲಿಂಗೇಶ್ವರನ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಮಹಿಳೆಯರಿದ್ದಾರೆ, ಸ್ವಯಂ ಸೇವಕರು, ಅವರ ಒಂದು ಮಾತುಗಳನ್ನು ಕೂಡ ಕೇಳೋಣ. ಅವರಿಗೆ ಎಷ್ಟು ತೃಪ್ತಿ ಇದೆ ಈ ಒಂದು ಸೇವೆಯಲ್ಲಿ ಅನ್ನುವಂಥ ಬಗ್ಗೆ. ಗಮನಿಸಿದ ಹಾಗೆ ಇಲ್ಲಿ ತಂಡದಲ್ಲಿ ಕುಳಿತುಕೊಂಡು ಇವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮಾತಾಡೋಣ. ಮೇಡಮ್ ನಮಸ್ತೆ. ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ, ಎಷ್ಟು ಟೈಮಿಂದ ಬರ್ತಾ ಇದ್ದೀರಿ, ಎಷ್ಟು ತೃಪ್ತಿ ಇದೆ? ನಾನು ಫಸ್ಟ್ ಡೇನಲ್ಲಿ ಬರ್ತಾ ಇದ್ದೇನೆ. ಭಾಳ ಖುಷಿ ಆಗ್ತದೆ, ಮನಸ್ಸಿಗೆ ತುಂಬ ಮಹಾಲಿಂಗೇಶ್ವರನ ಒಂದು ಕೃಪೆ ಉಂಟು ಅಂತ ನಂಗೆ ಅನಿಸ್ತಾ ಇದೆ. ಖುಷಿ ಆಗ್ತಾ ಇದೆ. ತುಂಬ ಖುಷಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಈ ಒಂದು ಸ್ವಯಂ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಿ? ಎಷ್ಟು ಟೈಮಿಂದ ಮಾಡ್ತಾ ಇದ್ದೀರಿ? ನಾವು ಶುರುವಿನಿಂದ ಬರ್ತಾ ಇದ್ದೇವೆ. ನಡುವಿನಲ್ಲಿ ಸ್ವಲ್ಪ ದಿವಸ ನಮಗೆ ಸಮಸ್ಯೆ ಮನೆಯಲ್ಲಿ ಬರಲಿಕ್ಕೆ ಆಗಲಿಲ್ಲ, ಈಗ ಬರ್ತಾ ಇದ್ದೇವೆ. ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂಥ ಭಾರಿ ಸಂತೋಷ. ಯಾಕಂದರೆ ಇದು ಮಹಾಲಿಂಗೇಶ್ವರನಿಗೆ ಜಾತ್ರೆಯ ಸಮಯದಲ್ಲಿ ಒಂದು ಸೇವೆ, ನಮ್ಮದು ಒಂದು ಸಣ್ಣ ಸೇವೆ, ನಮಗೆ ದೊಡ್ಡ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಕೂಡಿದವರು. ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವ ಮನಸ್ಸಿಗೆ ಭಾರಿ ಸಂತೋಷ ಆಗ್ತದೆ. ಸೇವೆ ಎನ್ನುವಂಥ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಮಾಡ್ತಾರೆ. ಖುಷಿ. ನೋಡಬಹುದು, ಎಲ್ಲರೂ ಕೂಡ ಆ ಭಕ್ತಿಯಿಂದ ಆ ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದನ್ನು. ಸೊ ಇದು ಬಹುಶಃ ನಾವು ಇಂಥ ಧಾರ್ಮಿಕ ಕೇಂದ್ರಗಳಲ್ಲಿ ಮಾತ್ರ ಗಮನಿಸಬಹುದಾದಂಥ ವಿಚಾರ. ಆ ಒಂದು ಸ್ವಯಂ ಸೇವೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಆ ಮೂಲಕ ಈ ರೀತಿಯೂ ಭಗವಂತನ ಒಂದು ಸೇವೆಯನ್ನು ಮಾಡಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರುವಂತಹ ಸ್ವಯಂ ಸೇವಕರು. ಸೊ ಇನ್ನಷ್ಟು ವಿಶೇಷ ಮಾಹಿತಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು.